ಆಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭ ಒಂದಷ್ಟು ಸಂಶಯಗಳಿಗೆ ಮತ್ತು ಭಕ್ತರ ಗೊಂದಲಗಳಿಗೆ ಕಾರಣ ಆಗಿರತಕ್ಕಂಥ ವಿಚಾರಗಳನ್ನು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡೋದಕ್ಕೋಸ್ಕರ ಇವತ್ತು ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಪತ್ರಿಕೆಗಳಲ್ಲಿ ಇವತ್ತು ಕಾಣಸಿಕ್ಕಂತೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 30 ಫೀಟು, ಕೆಲವೊಂದು ಕಡೆ 16 ಮೀಟರ್ ಅಂದ್ರೆ 50 ಫೀಟಿನ ಅಗಲದ ರಸ್ತೆ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ಗಣೇಶ ಪ್ರಸಾದ್ ಹೋಟೆಲಿಂದ ಸ್ಮಶಾನದ ಗೇಟಿನ ತನಕ ಒಂದು ನೂತನ ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳುವಂಥ ಒಂದು ಸುದ್ದಿಗಳು ಇವತ್ತು ಬಹಳ ವೇಗದಲ್ಲಿ ಹರಡ್ತಾ ಇದೆ. ನಾವು ಯಾವತ್ತೂ ಅಭಿವೃದ್ಧಿ ಕಾರ್ಯಗಳಿಗೆ, ದೇವಳದ ನಿತ್ಯ ನೈಮಿಕ ಕಾರ್ಯಗಳಿಗೆ 100ಕ್ಕೆ 100 ಅಡ್ಡಿ ಮಾಡುವವರಲ್ಲ. ಯಾಕೆಂತ ಕೇಳಿದರೆ, ನಾವು ನಮ್ಮ ಹಿರಿಯರಿಂದ ನಂಬಿಕೊಂಡು ಬಂದಿರತಕ್ಕಂಥ ಸೀಮಾಧಿಪತಿ ಆಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ, ಅಲ್ಲಿ ಇರತಕ್ಕಂಥ ಭಕ್ತರ ನಂಬಿಕೆಗಳಿಗೆ ಯಾವಾಗ ಧಕ್ಕೆ ಬರುತ್ತೆ, ಯಾವಾಗ ತೊಂದರೆ ಆಗತ್ತೆ, ಅದರ ವಿರುದ್ಧ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಎಚ್ಚರಿಕೆ ಮಾಡಬೇಕು, ಜಾಗೃತ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಮನವಿಯನ್ನು ಇವತ್ತು ಕೊಟ್ಟಿದ್ದೇವೆ. ನಮ್ಮ ಆಗ್ರಹಗಳು ಇಷ್ಟೇ. ಇವತ್ತು ಗಣೇಶ್ ಪ್ರಸಾದ್ ಹಿಂದಿನ ಹೋಟೆಲ್ ಅಲ್ಲಿಂದ ಇರತಕ್ಕಂಥ ಸಂದರ್ಭ ರಸ್ತೆ ನಿರ್ಮಾಣ ಆದಾಗ ಇಲ್ಲಿಯ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆರೆ, ಅಲ್ಲಿಯ ಪಾವಿತ್ರ್ಯತೆಗೆ, ಅಲ್ಲಿ ಇರತಕ್ಕಂಥ ನೀರಿನ ವ್ಯವಸ್ಥೆಗಳಿಗೆ ಏನಾದರೂ ತೊಂದರೆಗಳಾಗತ್ತಾ? ಎರಡನೇದು, ಇವತ್ತು ನಾಗನ ಮೂಲಬಿಂಬ ಮತ್ತು ಅಯ್ಯಪ್ಪನ ಗುಡಿ ತೆಗೆದಿರ್ತಕ್ಕಂಥ ಸಂದರ್ಭ, ಅಯ್ಯಪ್ಪನ ವಿಗ್ರಹ ಈಗಾಗಲೇ ಬಾಲಾಲಯದಲ್ಲಿ ಸ್ಥಾಪನೆ ಆದರೂ ಸಹ ಅದಕ್ಕೆ ಪರ್ಮನೆಂಟ್ ಪೂರ್ತಿಯಾಗಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೂ ಏನೋ ಗೊಂದಲಗಳಿದೆ ಅಂತ ಹೇಳುವಂಥ ವಿಚಾರಗಳು ಇವತ್ತು ಸಮಾಜದಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿಸಿದೆ. ಮೂರನೇದು, ಇವತ್ತು ಹೊಸ ರಸ್ತೆ ನಿರ್ಮಾಣ ಮಾಡೋದಕ್ಕೋಸ್ಕರ ಯಾವುದೇ ಪೂರ್ವಾನುಮತಿ ಇಲ್ಲದೆ ಇಲ್ಲಿರ್ತಕ್ಕಂಥ ನಟರಾಜ ವೇದಿಕೆ ಹಿಂದಿನ ಕಟ್ಟಡಗಳನ್ನು ತೆಗೆದಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ, ಗೊಂದಲಗಳಿಗೆ ಎಡೆ ಮಾಡಿದೆ. ನಾವು ಸಹಜವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಹೊಸತೊಂದು ನಿರ್ಮಾಣ ಆಗಬೇಕು ಅಂದ್ರೆ ಹಳತನ್ನು ತೆಗೆಯೋದಕ್ಕೆ ನಮ್ಮ ಅಡ್ಡಿ ಇಲ್ಲ, ಸ್ಪಷ್ಟ ಇರಲಿ. ಆದರೆ ಆ ಹಳದನ್ನು ತೆಗೆಯುವಾಗ ಒಂದು ಕನಿಷ್ಠ ಪಕ್ಷ ಸೌಜನ್ಯ ಪ್ರಕಾರ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು, ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇಲ್ಲಿ ಯಾವ ಕೆಲಸಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾರೆ, ಇಲ್ಲೇ ಒಂದು ಕಟ್ಟಡದ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಸ್ವತ್ತು, ಅದರಿಂದ ಬರತಕ್ಕಂಥ ಆದಾಯವನ್ನ ದೇವಸ್ಥಾನಕ್ಕೆ ಸಲ್ಲಿಸಿದಾರ, ಅದನ್ನ PWD ಇಲಾಖೆಯವರ ಮುಖಾಂತರ ಇವತ್ತು ಅದರ ವ್ಯಾಲ್ಯೂಯೇಷನ್ ಮಾಡಿಸಿದಾರ, ಅದನ್ನ ಟೆಂಡರ್ ಕರೆದಿದ್ದಾರ, ಅದರ ಹಣವನ್ನ ದೇವಸ್ಥಾನಕ್ಕೆ ಸಂದಾಯ ಮಾಡಿಸಿದಾರ. ಈ ರೀತಿ ಗೊಂದಲಗಳು, ಈ ರೀತಿಯ ಸಂಶಯಗಳು ಬಹಳ ಜನರಿಗೆ ಬಂದಿರತಕ್ಕಂಥ ಕಾರಣ ಅದರ ಜನರ ಪ್ರತಿನಿಧಿಯಾಗಿ, ಜನರ ಭಾವನೆಗಳ ಪ್ರತೀಕವಾಗಿ ನಾವು ಇವತ್ತು ಈ ಮನವಿಯನ್ನು ಕೊಟ್ಟಿರ್ತಕ್ಕಂಥ. ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ನೀವು ಇವತ್ತು ಹಳೆ ಕಟ್ಟಡವನ್ನು ತೆಗೆದಿರ್ತಕ್ಕಂಥ ಸಂದರ್ಭ ಯಾವ ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ, ಇದು ಯಾರ್ದೋ ಒಬ್ಬರ ಸೊತ್ತಲ್ಲ, ಇದು ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ ಈ ಕಟ್ಟಡವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಿದ್ದೀರಿ. ಅದರ ನಿಜವಾಗಿರ್ತಕ್ಕಂಥ ಸಂಗ್ರಹ, ಅದರಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಇಲ್ಲಿಗೆ ಸಲ್ಲಿಸಿದ್ರಿ, ಎಷ್ಟು ಬಂದಿದೆ ಇದನ್ನು ಸಮಾಜಕ್ಕೆ ಹೇಳಿ, ಭಕ್ತರಿಗೆ ಹೇಳಿ. ನಾವು ಸುಮ್ಮನೆ ಕೂತ್ಕೊಳ್ತೀವಿ. ಆದರೆ ಇದು ಯಾವುದೂ ಇಲ್ಲದೆ, ಯಾವುದೇ ಒಂದು ಕನಿಷ್ಠ ಬೇಕಾಗಿರ್ತಕ್ಕಂಥ ನಿಯಮವನ್ನು ಅಳವಡಿಸದೆ ಏಕಾಏಕಿ ಈ ರೀತಿ ಮಾಡಿರ್ತಕ್ಕಂಥದ್ದು ಏನು ನಡೀತಾ ಇದೆ ಅಂತ ಹೇಳುವಂಥದ್ದು ಗೊಂದಲಗಳು ಸಮಾಜದಲ್ಲಿ ಇವತ್ತು ಮೂಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಮಹಾಲಿಂಗೇಶ್ವರನ ನಾವು ವಿವಾದಕ್ಕೆ ಎಡೆ ಮಾಡುವಂತ ನಮ್ಮ ಶಕ್ತಿಯೂ ಇಲ್ಲ, ಅದನ್ನು ಮಾಡುವಂತ ವ್ಯಕ್ತಿಗಳೂ ಅಲ್ಲ. ಆದರೆ ದಯವಿಟ್ಟು ಎಲ್ರಿಗೂ ಹೇಳ್ತೇವೆ, ಮಹಾಲಿಂಗೇಶ್ವರನ ಪತ್ರಿಕೆಗಳಿಗೆ ವಿವಾದಕ್ಕೆ ನಾವು ಯಾರು, ನಾನೂ ಅಲ್ಲ ಇನ್ನೊಬ್ಬರು ಯಾರು ಇದನ್ನು ಮಾಡುವಂಥದ್ದು ಅಗತ್ಯ ಇಲ್ಲ ಅಂತ ಹೇಳುವಂಥ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೇನೆ. ಆದರೆ ಆಡಳಿತ ಮಂಡಳಿ, ಎಲ್ಲಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ಮಾಡದೆ ಏನೇನೋ ಮಾಡಿದ್ರೆ ಈ ರೀತಿಯ ಗೊಂದಲಗಳು ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಅಧ್ಯಕ್ಷರು ಹೇಳಿದ್ದಾರೆ, ಮನವಿಯನ್ನು ಪರಿಗಣಿಸಿ ಅದಕ್ಕೆ ಏನು ಬೇಕಾದ ಕ್ರಮವನ್ನು ಕೈಗೊಳ್ತೇವೆ. ನಾವು ಅವರು ಏನು ಮಾಡ್ತಾರೆ ಅಂತ ಹೇಳೋದನ್ನ ವಾಚ್ ಅಂಡ್ ಸಿ ನೋಡ್ತೀವಿ. ಅದು ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಬೇಕಾಗಿರತಕ್ಕಂಥ ಯೋಜನೆಗಳನ್ನ ಮಾಡ್ತೀವಿ. ಆಗಿರ್ತಕ್ಕಂಥ ಇವತ್ತು ನಾಗನ ಬಿಂಬವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಬೇರೆ ಮೂಲ ಬಿಂಬಕ್ಕೆ ಸೇರಿಸಿರ್ತಕ್ಕಂಥ ಇರ್ಬೋದು, ಅದು ಅಯ್ಯಪ್ಪ ಗುಡಿಯನ್ನ ತೆರವು ಮಾಡಿ ಅಯ್ಯಪ್ಪನ ಮತ್ತೆ ನವೀಕರಣ, ಜೀರ್ಣೋದ್ಧಾರ ಮಾಡುವಂತ ಕೆಲಸಗಳಿರ್ಬೋದು, ಅಥವಾ ಈ ರೀತಿಯ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಗಳಲ್ಲಿ 100ಕ್ಕೆ 100 ನಾವು ಸ್ವಯಂ ಸೇವಕರಾಗಿ ಶ್ರಮದಾನ ಅಥವಾ ಯಾವುದೇ ಕಾಯ ವಾಚ ಮನಸ ನಾವು ದೇವಸ್ಥಾನದ ಜೊತೆಗಿದ್ದೀವಿ. ಮಹಾಲಿಂಗೇಶ್ವರನ ಸೇವೆಗೆ ನಾವು ಎಲ್ಲರೂ ಸಿದ್ಧರಿದ್ದೀವಿ. ಆದರೆ ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡೇ ಹೋಗುವುದಿದ್ರೆ ನಾವು ಅದನ್ನು ವಿರೋಧ ಮಾಡುವುದು 100ಕ್ಕೆ 100 ಸತ್ಯ. ಮಹಾಲಿಂಗೇಶ್ವರ ಸ್ವಾಮಿಯ ಈ ಕ್ಷೇತ್ರದ ಅತ್ಯಂತ ಕಾರಣಿಕ ಮತ್ತು ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ, ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೆ, ಯಾವುದೂ ಇಲ್ಲದೆ ಕೇವಲ ಭಕ್ತಾದಿಗಳ ಮತ್ತು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಇವತ್ತು ಇಲ್ಲಿ
ಸೇರಿದ್ದೇವೆ. ನಮ್ಮ ಮನವಿ ಏನಂತ ಹೇಳೋದನ್ನು ನಾವು ಅದನ್ನು ವಿಸ್ತಾರವಾಗಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ನಾವು ಕೊಟ್ಟಿದ್ದೇವೆ. ನಮಗೀಗ ರಸ್ತೆ ಬಗ್ಗೆ ಕೇಳಿದ್ರು. ರಸ್ತೆ ಬಗ್ಗೆ ಏನಂತ ಹೇಳಿದ್ರೆ ನಮ್ಮ ನಿಲುವು ಏನಂತ ಹೇಳಿದ್ರೆ ಸ್ಪಷ್ಟ. ಈ ಸಾರ್ವಜನಿಕ ರಸ್ತೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಕಾರಣಿಕದ ಕೆರೆ ಇದೆ. ಪುತ್ತೂರಿಗೆ ಒಂದು ಪುತ್ತೂರು ಅಂತ ಹೇಳುವ ಹೆಸರು ಬಂದದ್ದೇ ಆ ಕೆರೆಯಿಂದಾಗಿ. ಅಂತಹ ಒಂದು ಪವಿತ್ರ ಕೆರೆಯ ಪಕ್ಕದಲ್ಲೇ ಸಾರ್ವಜನಿಕ ರಸ್ತೆಯನ್ನು ನಿರ್ಮಾಣ ಮಾಡಿ ಅದನ್ನ ಇಡೀ ದೇವಸ್ಥಾನದ ಜಾಗದ ಉದ್ದಕ್ಕೂ ಸಾರ್ವಜನಿಕ ರಸ್ತೆ ಮಾಡುವುದಕ್ಕೆ ನಮ್ಮ ವಿರೋಧ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇರತಕ್ಕಂಥ ಮುಂದಿನ ಗೊಂದಲಗಳು ಏರ್ಪಾಡಾಗಲಿಕ್ಕೆ ಸಾಧ್ಯತೆಗಳಿವೆ. ಸಾರ್ವಜನಿಕ ರಸ್ತೆಯು ದೇವಸ್ಥಾನದ ಪಕ್ಕದಲ್ಲೇ ಹಾದು ಹೋದ್ರೆ ನಾಳೆ ಎಲ್ಲ ರೀತಿಯ ಗೊಂದಲಗಳಿಗೆ, ಅಂದ್ರೆ ಅನ್ಯಮತ ಇರಬಹುದು ಅಥವಾ ಬೇರೆ ಇನ್ನೇನೋ ಚಟುವಟಿಕೆಗಳಿರಬಹುದು, ಕೆರೆಯ ಪಾವಿತ್ರತೆ ಎಲ್ಲವೂ ಹಾಳಾಗುವಂತಹ ಸಂದರ್ಭ ಬರಬಹುದು ಅಂತ ಹೇಳುವ ಒಂದು ಕಾಳಜಿಯಿಂದ ನಾವು ಇದನ್ನ ಮಾತಾಡ್ತಾ ಇದ್ದೇವೆ. ಇನ್ನೊಂದು, ಈ 24 ಮನೆಗಳಿಗೆ ಏನು ರಸ್ತೆಯ ವಿಚಾರ ಇದೆ ಅದಕ್ಕೆ ನಮ್ಮದು ಖಂಡಿತವಾಗಿ ವಿರೋಧ ಇಲ್ಲ. ಅವರಿಗೆ ನಾವು ಬೆಂಬಲವಾಗಿ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಮೂಲಭೂತ ಸೌಕರ್ಯ ಕೊಡುವ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಬೆಂಬಲದಲ್ಲೇ ಇರ್ತದೆ. ಅವರಿಗೆ ಇನ್ನೊಂದು ರೀತಿಯಲ್ಲಿ ಅದನ್ನು ಕಲ್ಪಿಸಿ ಬೇರೆ ಕಡೆಯಿಂದ ಏನು ಸಂಪರ್ಕ ರಸ್ತೆಯನ್ನು ಕಲ್ಪಿಸಲಿಕ್ಕೆ ನಮ್ಮದು ಸದಾ ಬೆಂಬಲ ಇದೆ. ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ರಸ್ತೆಯ ಬಗ್ಗೆ ದೇವಸ್ಥಾನದ ಆಸ್ತಿ ಪಾಸ್ತಿಗಳನ್ನ ಯಾವ ರೀತಿಯಲ್ಲಿ ಅದನ್ನ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದರ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ಏನು ನಿರ್ಣಯಗಳು ಕೈಗೊಂಡಿದ್ದಲ್ಲಿ ಆ ಅಭಿವೃದ್ಧಿಗೆ ನಮ್ಮ ಬೆಂಬಲ ಇದೆ. ಆದರೆ ಬೇಕಾಬಿಟ್ಟಿ ಏನು ನಿರ್ವಹಣೆಗೆ ನಮ್ಮ ವಿರೋಧ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದು ಏನಂತ ಹೇಳಿದ್ರೆ ಒಂದು ಸಂಪರ್ಕ ರಸ್ತೆ ಈಗ ಇದೆ, ಆದರೆ ಇದು ನಗರಸಭೆಯ ಇದರಲ್ಲಿದೆ. ಆದರೆ ನಮಗೆ ಇನ್ನು ಈ ರೀತಿಯಾಗಿ ಒಂದು ಏನು ಇಡೀ ದೇವಸ್ಥಾನದ ಸುತ್ತಲಾಗಿ ಒಂದು ಸಾರ್ವಜನಿಕ ರಸ್ತೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾನಾಗಲೇ ಹೇಳಿದೆ, ಕೆರೆಯ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಹಾದು ಹೋಗುವಂತ ಸಾರ್ವಜನಿಕ ರಸ್ತೆ ಇದ್ರೆ ನಾಳೆ ಗೊಂದಲಗಳು ಆಗ್ತದೆ. ಅದಕ್ಕೆ ಎಡೆ ಮಾಡಿ ಕೊಡಬಾರದು, ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳುವುದು ನಮ್ಮ ಆಗ್ರಹ. ಜೊತೆಗೆ ಆ ಮನೆಗಳಿಗೆ ಏನು ರಸ್ತೆ, ಅದಕ್ಕೆ ಬೇರೆ ವಿಕಲ್ಪ ಇದೆ. ಬೇರೆ ಕಡೆಯಿಂದ ರಸ್ತೆಯನ್ನ ಸಂಪರ್ಕ ರಸ್ತೆಯನ್ನು ಮಾಡಿಕೊಡುವಂತ ಒಂದು ಅವಕಾಶಗಳು ಇರುವುದರಿಂದ ಅವರಿಗೆ ರಸ್ತೆಗಳಾಗಬೇಕು. ಅವರ ಮೂಲಭೂತ ಸೌಕರ್ಯಕ್ಕೆ ನಮ್ಮದು ಯಾವತ್ತೂ ಬೆಂಬಲ ಇದೆ. ಇಲ್ಲಿ ಎಲ್ಲಿ ವ್ಯವಸ್ಥೆಗಳಿದೆ? ನಾನು ಹೇಳ್ತಾ ಇರೋದು ರಸ್ತೆ ನಾಳೆ ಗೊತ್ತಿಲ್ಲ, ಸರ್ಕಾರದ ವ್ಯವಸ್ಥೆಗಳಿದ್ರೆ ಇದಕ್ಕೆ ನಮ್ಮ ರಾಜಾ ಕಾಲುವೆಗೆ ಎತ್ತರ ಮಾಡಿ ಏನು ವ್ಯವಸ್ಥೆಗಳನ್ನು ಮಾಡಬಹುದು. ಮಾಡೋಣ ಜಾಗವನ್ನ ಕೊಟ್ಟಾಗ ಅಲ್ಲಿ ಏನು ನಡೆಯುತ್ತೆ. ಈಗ ರಾಜಾ ಕಾಲುವೆ ಮೇಲ್ಸೇತುವೆಯನ್ನು ಮಾಡಬಹುದು, ಏನು ದೊಡ್ಡ ಸಂಗತಿ ಇಲ್ಲ. ನಾಗನಿಗೆ ತ್ರಿಕಾಲ ಪೂಜೆ ಆಗಬೇಕು, ಅಲ್ಲಿ ಕೊಂಡೋಗಿ ಹಾಕಿದ್ದಾರೆ. ಅದಕ್ಕೆ ಈಗ ಸಾರ್ವಜನಿಕರಲ್ಲಿ ಹೋಗುವಾಗಿಲ್ಲ, ತ್ರಿಕಾಲ ಪೂಜೆ ಆಗ್ತಾ ಇಲ್ಲ. ಇಲ್ಲಿ ನವಗ್ರಹ ಗುಡಿಯಲ್ಲಿ ಇಡೀ ದಿನ ನಮಗೆ ತೀರ್ಥ ಪ್ರಸಾದ ಸಿಗ್ತಾ ಇಲ್ಲ. ಅದೆಲ್ಲ ವ್ಯವಸ್ಥೆಗಳಾಗಿದೆ. ಅದನ್ನೆಲ್ಲವನ್ನು ಸರಿಪಡಿಸಬೇಕಂತೇಳಿ ನಾವು ಆಗ್ರಹಿಸಿದ್ದೇವೆ. ಅದರೊಂದಿಗೆ ರಸ್ತೆ ಕೂಡ. ಮತ್ತೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಅವರೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಬೆಂಬಲ ಇದೆ ಅಂತ ಕೂಡ ನಾವು ಹೇಳಿದ್ದೇವೆ. ಮಾಡುವಂಥದ್ದು ಮತ್ತೆ ಈ ಅನೇಕ ಕಟ್ಟಡಗಳ ನಿರ್ಮಾಣ ಮತ್ತೆ ನಮ್ಮ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಪಾವಿತ್ರ್ಯತೆಗೆ ಮತ್ತು ನಂಬಿಕೆಗೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮೂಲಭೂತ ಕಾಯವಾಚ ಮತ್ತು ನಿಮ್ಮ ದೇವಸ್ಥಾನದ ಜೊತೆ ಇರ್ತೇವೆ. ಅಥವಾ ಯಾರಿಗೋ ರಸ್ತೆ ಹೋಗೋದಕ್ಕೆ ಈಗಲೂ ನಾವು ಯಾರು ಅಡ್ಡಿ ಮಾಡುವಂತಹ ವಿಷಯಗಳಿಲ್ಲ. ಆದರೆ ಹೊಸ ಒಂದು ಕಾರ್ಯದ ಕೆಲಸ ಮಾಡಿದಾಗ ಅದು ಜನರ ಭಕ್ತರ ಗೊಂದಲಗಳನ್ನು ಸರಿ ಮಾಡಿಕೊಂಡು ಮುಂದುವರಿಸುವಂಥದ್ದು ಸೂಕ್ತ ಇರ್ತದೆ. ಯಾಕಂದ್ರೆ ಅತ್ಯಂತ ಪವಿತ್ರವಾಗಿ ಹೇಳುವಂಥದ್ದಲ್ಲ. ಸೀಮಾಧಿಪತಿ ಮಾಲಿಂಗೇಶ್ವರನ ವಿವಾದ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಆ ವಿವಾದ ಆಗದ ರೀತಿಯಲ್ಲಿ ಮಾಡಬೇಕಾಗಿದ್ದ ಕರ್ತವ್ಯ ಜವಾಬ್ದಾರಿ ನಿಮ್ಮದು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಿಮಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಯಾರಿಗೂ ವಿರೋಧ ಇಲ್ಲ, ಅವರಿಗೂ ವಿರೋಧ ಇಲ್ಲ, ನಿಮಗೂ ಅಲ್ಲ ವ್ಯವಸ್ಥಾಪನಾ ಇದಕ್ಕೂ ಇಲ್ಲ, ಅಭಿವೃದ್ಧಿಗೂ ವಿರೋಧ ಇಲ್ಲ, ಯಾವುದಕ್ಕೂ ಇಲ್ಲ. ಆದರೆ ಇದರಲ್ಲಿ ನಮ್ಮ ಮನವಿಗಳಲ್ಲಿ ಕೆಲವು ಬೇಡಿಕೆಗಳು. ಅದರಲ್ಲಿ ಏನಂದ್ರೆ ಏನು ನಮ್ಮ ಪಾವಿತ್ರ್ಯತೆ, ದೇವಸ್ಥಾನದ ಪಾವಿತ್ರ್ಯತೆ ಮತ್ತು ನಂಬಿಕೆಗಳಿಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಮತ್ತು ಎಲ್ಲವೂ ಕೂಡ ನಾಳೆ ಅದು ಹಾಗೆ ಆಗಬಾರ್ದಿತ್ತು ಅಂತ ಬರಬಾರ್ದು. ಎಲ್ಲಿ ಕೂಡ ಮುಂದೆ ಕೂಡ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಮಾಡಬೇಕು. ಆಯ್ತು. ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದೇವೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸಭೆ ಕರೆದು ಅದನ್ನು ನಿರ್ಣಯ ಹೇಗೆ ಬೇಕು ಅದನ್ನು ನಮ್ಮ ಸಮಿತಿಯ ಸದಸ್ಯರೊಂದಿಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಪದಾಧಿಕಾರಿ